ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್ ಹಾಗೂ ಬೇಕ್ ಸ್ಟುಡಿಯೋ. ಇವತ್ತು ಸ್ಪೆಷಲ್ ಆಗಿ ಡಿಶ್ ಮಾಡಲಿಕ್ಕೆ ಯಾರು ಬಂದಿದ್ದಾರೆ, ಸ್ಪೆಷಲ್ ಗೆಸ್ಟ್ ಒಬ್ಬರು ಇದ್ದಾರೆ ನಮ್ಮ ಜೊತೆಗೆ. ಅವರನ್ನು ಸ್ವಾಗತಿಸೋಣ. ಮೇಡಮ್, ಪುಷ್ಪ ಅಂತ ಹೇಳಿದರೆ ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ? ಕುಂಬ್ಳೆಯಿಂದ. ಏನು ಡಿಶ್ ಸ್ಪೆಷಲ್ ಆಗಿ ಮಾಡಿಕೊಡ್ತಿದ್ದೀರಾ? ಕಾಯಿ ಬರ್ಫಿ ಮಾಡುವಂತೇನೆ. ಕಾಯಿ ಬರ್ಫಿ. ಸೊ ಕಾಯಿ ಅಂದರೆ ಕೊಬ್ಬರಿ. ಓಕೆ, ಕೊಬ್ಬರಿ ತುರಿಯಿಂದ. ಓಕೆ, ಸರಿ ಮೇಡಮ್, ಫಸ್ಟ್ ಏನು ಮಾಡ್ತಿದ್ದೀರಾ? ಕೊಬ್ಬರಿ ತುರಿ 1 ಕಪ್ಪು, 2 ಕಪ್ ಸಕ್ಕರೆ, ಒಂದು ಚೂರು ಹಾಲು, 1 ಸಣ್ಣ ಕಪ್ಪಿನಲ್ಲಿ 2 ಸ್ಪೂನು ತುಪ್ಪ, 1 ಸ್ಪೂನು ಕಡಲೆ ಹುಡಿ, ಸ್ವಲ್ಪ ಇದು ಏಲಕ್ಕಿ. ಓಕೆ, ಸೊ ಫಸ್ಟ್ ಏನು ಪ್ಯಾನ್ ಯೂಸ್ ಮಾಡಿ ಬಾಣಲೆ ಒಲೆ ಮೇಲೆ ಫಸ್ಟಿಗೆ ಸಕ್ಕರೆ ಹಾಕುವ. ಸೊ ಎಷ್ಟು ಹದ ತಗೊಂಡಿದ್ದೀರಾ ಸಕ್ಕರೆ? 1 ಕಪ್ ಕಾಯಿ ತುರಿಗೆ 2 ಕಪ್ ಸಕ್ಕರೆ ಹಾಕಿ. ಕೊಬ್ಬರಿ ತುರಿಯನ್ನು ನಾವು ಹುರಿದು ತಂದಿದ್ದೇವೆ. ಸೊ ಅದು ಯೂಸ್ ಮಾಡೋದಕ್ಕಿಂತ ಮುಂಚೆ ನೀರು ಹಾಕಬೇಕು, ಪಾಕ ಮಾಡಬೇಕು. ಎಷ್ಟು ನೀರು ತಗೊಳ್ತಿದ್ದೀವಿ? ಸ್ವಲ್ಪ ಸಕ್ಕರೆ ಪಾಕ ಬರ್ತದೆ. ಸೊ ಇದು ಕುಂಬ್ಳೆ ಊರಿನ ಇದು ಹಲ್ವಾ? ಕೇರಳ. ಓಕೆ. ಆ ಕಡೆ ಕೊಬ್ಬರಿ ಜಾಸ್ತಿ, ಹಾಗೆ ಕೊಬ್ಬರಿ ಸ್ವೀಟು ಜಾಸ್ತಿ. ಕೊಬ್ಬರಿ ಹೋಳಿಗೆ ಮತ್ತು ಕೊಬ್ಬರಿ ಇದು ಬರ್ಫಿ ಹೀಗೆ ಮಾಡುವಾಗ ಇದು ನೂಲಾಗಿ. ಸೊ ಅಷ್ಟು ಗಟ್ಟಿ ಆಗಬೇಕು ಅಂತ ಹೇಳ್ತಾ ಇದ್ದೀರಾ? ತುಂಬ ದಪ್ಪ ಆಗಬಾರ್ದು. ತುಂಬ ದಪ್ಪ ಆದರೆ ಕಾಯಿ ಎಲ್ಲಿ ಸ್ವೀಟ್ ಎಲ್ಲ ಹುಡಿ ಪೀಸ್ ಸಿಕ್ಕಬೇಕಾದ್ರೆ ಸರಿಯಾಗಿ. ಅದು ನಾವು ಹೀಗೆ ಮಾಡುವಾಗ ಹೀಗೆ ಕೈಯಲ್ಲಿ ನೂಲಾಗಿ ಆ ಥರ ಬರಬೇಕು, ಕೈಯಲ್ಲಿ ಹೀಗೆ ಸ್ಟಿಕ್ ಆಗಬೇಕು ಅಂತ ನೋಡ್ಕೊಳ್ತೇವೆ. ಈಗ ಹಾಲನ್ನು ಕಡಲೆ ಹುಡಿಗೆ ಸ್ವಲ್ಪ ಹಾಲನ್ನು ಹಾಕಿ. ಸೊ ಎಷ್ಟು ಕಡಲೆ ಪುಡಿ? ಈ ಹದಕ್ಕೆ ಕಡಲೆ ಪುಡಿ ಎಷ್ಟು ತಗೊಂಡಿದ್ದೀರಾ? 1 ಸ್ಪೂನು ಕಡಲೆ ಹುಡಿ ಹಾಕಬೇಕು. 3 ಸ್ಪೂನ್ ಕಡಲೆ ಪುಡಿ, 1-2 ಸ್ಪೂನು ಹಾಲು ಹಾಕಬೇಕು. ಚೆನ್ನಾಗಿ ಕದಡಬೇಕು, ಇಲ್ಲದಿದ್ರೆ ಅದು ಪೂರ್ತಿಯಾಗಿ ಗಂಟೆ ಇರಬಾರ್ದಲ್ಲ? ಓಕೆ. ತೆಳ್ಳಗಾಯಿ ಹುಡಿ ಎಲ್ಲ ಕಾಳು ಕಟ್ಟಿದ್ರೆ ಅದು ಗಂಟು ಬರಬಾರ್ದಲ್ವಾ? ಹಿಡಿಬಿಡು. ಇದನ್ನು ನಾವು ಸೊ ಪಾಕ ಈಗ ಆಲ್ರೆಡಿ ರೆಡಿ ಆಗಿದೆ. ಸೊ ಅದಕ್ಕೆ ಪಾಕಕ್ಕೆ ಹಾಕಬೇಕು. ಇನ್ನು ತೆಂಗಿನ ತುರಿಯನ್ನು. ಸೊ ಆಗಲೇ ಹೇಳಿದ್ರಿ ತೆಂಗಿನ ತುರಿ ಹುರಿದಿಟ್ಕೋಬೇಕು ಅಂತ. ಸೊ ಅದು ಅದು ಯಾಕೆ ಯೂಸ್ ಮಾಡ್ತಿದ್ದೀರಾ ಆ ಥರ? ಫಸ್ಟ್ ಹುರಿದಿಟ್ಟುಕೊಳ್ಬೇಕು, ಪರಿಮಳ ಬರೋದಕ್ಕೆ ಬೇಕಾಗಿ ನಾವು ಹಾಕಿ. ಸೊ ಇದು ಕೂಡ ಗಂಟು ಕಟ್ಟಬಾರ್ದು ಅಂತ ಆ ಥರ ಸ್ಟಿರ್ ಮಾಡ್ತಿದ್ದೀರಾ ನೀವು? ಕಲಿಸ್ತಾ ಇರಬೇಕು. ಸೊ ಅದನ್ನು ಹುರಿಯೋದಿದ್ರೆ ತೆಂಗಿನ ತುರಿಯನ್ನು, ಸೊ ಹಾಲು ಥರ ಇರುತ್ತೆ, ಸೊ ಅದಕ್ಕೋಸ್ಕರ ಹುರಿದು ಹಾಕೋತಿದ್ದೀರಾ? ಟೇಸ್ಟಿಗೆ ಬೇಕಾಗಿ ನಾವು ಹುರಿದು ಕೊಡು. ಸ್ವಲ್ಪ ತುಪ್ಪ ಹಾಕು. ಎರಡು ಸ್ಪೂನ್ ತುಪ್ಪ ಹಾಕಿ. ಸೊ ಮೋಸ್ಟ್ ಆಫ್ ಎಲ್ಲ ಹಲ್ವಾ ಯೂಸ್ ಮಾಡೋದಾದ್ರೆ ತುಪ್ಪ ಹಾಕೋತಾರೆ. ಸೊ ಇದು ಒಳ್ಳೆ ಟೇಸ್ಟ್ ಕೊಡುತ್ತಲ್ವಾ? 10 ನಿಮಿಷ ಬೇಕು. ಸೊ 10 ನಿಮಿಷದಲ್ಲಿ ಇದೆಲ್ಲ ರೆಡಿ ಆಗಿರುತ್ತೆ. ಸೊ ಈ ಥರ ಈಸಿ ರೆಸಿಪಿ ಅಲ್ಲ. ಸೊ ಯಾರಾದರೂ ಗೆಸ್ಟ್ಗಳು ಬಂದರೆ ಪಕ್ಕನೆ ಮಾಡಿಕೊಡ್ಬೋದಲ್ವಾ? ಯಾರಾದರೂ ನೆಂಟರು ಬಂದರೆ ದಿಢೀರ್
ದಿಢೀರ್ ಮಾಡಿ ಹಲ್ವಾ ಸ್ವೀಟ್ ಅಂತ ಇರಲೇಬೇಕಲ್ಲ ಯಾರಿಗೆ ಸ್ವೀಟಾಗಿ ಮದುವೆ ಮಕ್ಕಳು ಬಂದರೆ ಆಗಲೇ ಮಾಡೋದು. ರೆಡಿ ಇದ್ದರೆ ತೆಂಗಿನಕಾಯಿ ನಮ್ಮ ಊರಲ್ಲಿ ರೆಡಿ ಇರ್ತದಲ್ಲ, ಕೆಲವು ಮನೆಗಳಲ್ಲಿ ರೆಡಿ ಇರ್ತದೆ. ಬಾಡಿಗೆ ಮನೆಯಲ್ಲಿ ಇದ್ದವರಿಗೆಲ್ಲ ತೆಂಗಿನಕಾಯಿ ತರಬೇಕಷ್ಟೆ. ಏಲಕ್ಕಿ ಪುಡಿ ಹಾಕಿ. ಸೊ ಅದು ಕೂಡ ಚಿಟಿಕೆ ಎಷ್ಟು ಯೂಸ್ ಮಾಡ್ತಿದ್ರು, ಸ್ವಲ್ಪ ಯೂಸ್ ಮಾಡ್ತಿದ್ರು. ಸೊ ಈ ಥರ ಮಾಡೋದ್ರಿಂದ ಅದು ಎಷ್ಟು ದಿವಸಕ್ಕೆ ಇಟ್ಕೋಬಹುದು? ಅಂದರೆ ಒಂದು ದಿವಸದಲ್ಲಿ ಈಗ 10 ದಿವಸ, 1 ತಿಂಗಳು ಫ್ರಿಜ್ಜಲ್ಲಿ ಇಡೋದಾದ್ರೆ ಒಂದು 10 ತಿಂಗಳು ಇಡ್ಬೋದು. ಹೊರಗಡೆ ಇಡೋದಾದ್ರೆ ಒಂದು 10 ದಿವಸ ಇಟ್ಬೋದು. ಸೊ ಏನು ಹಾಳಾಗ ನಾವು ಚೆನ್ನಾಗಿ ಹುರಿದ್ರೆ ಕೆಂಪು ಬಣ್ಣ ಹೊಂಬಣ್ಣ ಬರುವ ತನಕ ನಾವು ಅದಕ್ಕೋಸ್ಕರ ಕಾಯ್ತು ರೀ ಹುರಿದು 10 ದಿವಸವರೆಗೆ ಹೊರಗೆ ಇಟ್ಟು ಹಾಳಾಗ್ತದೆ. ಇಲ್ದಿದ್ರೆ ತೆಂಗಿನಕಾಯಿ ಆದ ಕಾರಣ ಇದು ಎಣ್ಣೆಯ ಪರಿಮಳ ಬೇರೆ ಬರ್ತದೆ ಅಷ್ಟೇ. ಇಲ್ದಿದ್ರೆ ಫ್ರಿಜ್ಜಲ್ಲಿ ಇಟ್ಟರೆ ಈಗ 1 ತಿಂಗಳು ಇಡ್ಬೋದು. ಎಲ್ಲ ಮನೆಗಳಲ್ಲಿ ಉಂಟಲ್ಲ ಫ್ರಿಜ್. ಹೌದು. ಸೊ ಈಗ ರೆಡಿ ಆಗಿದೆಯಾ? ಸೊ ಆಫ್ ಮಾಡಿ ರೆಡಿ ಆಯಿತು. ಈಗ ತುಪ್ಪ ಸವರ್ತೇನೆ. ಸೊ ಅದು ತುಪ್ಪ ಹಾಕೋದ್ರಿಂದ ಏನು ಅದು ಸಾಫ್ಟ್ನೆಸ್ ಬರ್ತದೆ? ನಮಗೆ ಈಗ ತಳ ಬಿಡಬೇಕಾದ್ರೆ ತುಪ್ಪ ಹಚ್ಚಿದ್ರೆ ಚೆನ್ನಾಗಿ ಬರ್ತದೆ, ಮೇಲೆ ಹೇಳ್ತದೆ. ಈ ಸ್ವೀಟ್ ಈಗ ಕಾಯಿ ಬರ್ಫಿ ರೆಡಿ ಆಗಿದೆ. ಇದು ತಣ್ಣಗಾದ ಮೇಲೆ ನಾವು ಬೇಕಾದ ಆಕಾರ ಕಟ್ ಮಾಡಬಹುದು. ಸೊ ತಣ್ಣಗಾಗುವವರೆಗೆ ಈಗ ಕಾಯಬೇಕು ಅಂತ ಹೇಳ್ತಿದ್ದೀರಾ. ಎಸ್. ಟೇಸ್ಟಿಯಾಗಿ ಕಾಕೋನಟ್ ಬರ್ಫಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ರು. ಸೊ ತುಂಬಾ ಟೇಸ್ಟಿ ಆಗಿತ್ತು. ಸೊ ನೆಕ್ಸ್ಟ್ ಡಿಶ್ ಏನು ಪ್ರಿಪೇರ್ ಮಾಡ್ಕೊಳ್ತಾರೆ ಅಂತ ಕೇಳೋದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ನೀವು ನೋಡ್ತಿದ್ದೀರಾ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಎಸ್, ಒಂದು ಡಿಶ್ ಅಂತ ಫುಲ್ ಕಂಪ್ಲೀಟ್ ಆಗಿ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಸೊ ಸೆಕೆಂಡ್ ಡಿಶ್ ಏನು ಮಾಡ್ತಿದ್ದೀರಾ ಅಂತ ಕೇಳ್ಕೊಂಡು ಬರುವ. ಎಸ್ ಮೇಡಮ್, ಏನು ಪ್ರಿಪೇರ್ ಮಾಡಿಕೊಡ್ತಿದ್ದೀರಾ ನನಗೆ? ಕೊಬ್ಬರಿ ಇದು ಅಕ್ಕಿ ಹುಡಿ ವಡೆ. ಅಕ್ಕಿ ಹುಡಿ ವಡೆ. ಎಸ್, ಯಾವ ಅಕ್ಕಿ ಯೂಸ್ ಮಾಡ್ತೀರಾ? ಬೆಳ್ತಿಗೆ ಅಕ್ಕಿಯನ್ನು, ಬೆಳ್ತಿಗೆ ಅಕ್ಕಿ ಹುಡಿ ಪೇಟೆಯಲ್ಲಿ ಸಿಗ್ತದೆ, ಅದನ್ನು ಮಾಡಬಹುದು. ಅಥವಾ ಅಕ್ಕಿ ಹುರಿದು. ಸೊ ಯಾವ ಅಕ್ಕಿ ಯೂಸ್ ಮಾಡ್ಬೋದು? ಅದನ್ನು ಯಾವಾಗಲೂ ಯೂಸ್ ಮಾಡ್ಬೋದು. ಸೊ ಹುಡಿ ನಮಗೆ ಯಾವಾಗಲೂ ಶಿವ ಪೂಜೆಗೆ ವಡೆ ಮಾಡೋದು ಒಂದು ಪದ್ಧತಿ ಕೇರಳದಲ್ಲಿ. ಆಗ ನಾವು ಅಕ್ಕಿ ಹುಡಿ, ತೆಂಗಿನಕಾಯಿ, ರುಚಿಗೆ ಜೀರಿಗೆ. ಸೊ ಫಸ್ಟ್ ಏನು ಮಾಡಿಕೊಟ್ಟಿದ್ದೀರಿ ಈಗ? ಒಂದು ಬೌಲಿಗೆ ಬೌಲ್ ತೆಕ್ಕೊಂಡು ಒಂದು ಬೌಲ್ ಅಕ್ಕಿ ಹುಡಿ. ಸೊ ಎಷ್ಟು ಅಕ್ಕಿ ಯೂಸಿಂದ ಅದು ಹುಡಿ ಮಾಡ್ಕೊಂಡಿದ್ದೀರಿ ಈಗ? ಇದನ್ನು ಹುಡಿದು ಇದು ಹುಡಿ ತಂದದ್ದು ಹುಡಿ. ಸೊ 1 ಕಪ್ ಅಷ್ಟು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಈ ಕೊಬ್ಬರಿ ತುರಿಯನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕೋಬೇಕು. ಓಕೆ. ಸೊ ಈ ತುರಿಗೆ ಏನು ಹಾಕೋದಕ್ಕಿಲ್ಲ, ಡೈರೆಕ್ಟ್ ಆಗಿ ಹಾಕಲಿಕ್ಕಿಲ್ಲ. ಬೇಕಾದ್ರೆ ಚೂರು ನೀರು ಹಾಕ್ಬೋದು, ಚೂರು ಒಂಚೂರು ನೀರು ಹಾಕೋಬಹುದು ಅಂತ ಹೇಳಿದ್ರೆ ಬೇಡ, ಸಾಕು ಜಾಸ್ತಿ ಆದ್ರೆ. ಸೊ ಇದು ಕಂಪ್ಲೀಟ್ ಆಗಿ ಪೇಸ್ಟ್ ಆಗಬೇಕು ಅಂತ ಹೇಳ್ತೀವಿ. ಪೇಸ್ಟ್ ಆಗೋದು ಬೇಡ, ಚೂರು ತುರಿ. ಓಕೆ. ಸೊ ಇದೀಗ ರೆಡಿ ಆಗಿದೆಯಾ? ಕೊಬ್ಬರಿ ರೆಡಿ ಆಯಿತು, ಅರ್ದು ಅದನ್ನು ಹಾಕುವ. ಸೊ ಅಕ್ಕಿ ಹಿಟ್ಟಿಗೆ ಡೈರೆಕ್ಟ್ ಆಗಿ ಇದನ್ನು ಹಾಕ್ತಿದ್ದೀರಾ ಕೊಬ್ಬರಿ? ಸೊ ಅದು ಏತಕ್ಕೋಸ್ಕರ ಅದನ್ನು ಗ್ರೈಂಡ್ ಮಿಕ್ಸಿ ಮಾಡಿದ್ರಿ ಈಗ? ಇದನ್ನು ಕಾಯಿ ಇದು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಇದು ಜೀರಿಗೆ ಎಲ್ಲ ಗಟ್ಟಿಯಾಗಿ ಕಲಸಬೇಕು. ನಮ್ಮ ಊರಲ್ಲೇ ಅದಕ್ಕೆ ನಾವೀಗ ತೆಂಗಿನಕಾಯಿನ ಮಿಕ್ಸಿಯಲ್ಲಿ ಅರೆದು ಹಾಲು ತೆಗಿತೇವೆ. ಸೊ ಇದಕ್ಕೆ ಹಾಲು ಕೂಡ ಹಾಕೋಬಹುದು? ಅಲ್ಲಲ್ಲ, ಇದರಿಂದಲೇ ಹಾಲು ತೆಗಿತೇವೆ ನಾವು.
ಕೊಬ್ಬರಿ ತುರಿ ಹಾಲು ತೆಗೆದು ಈ ಹಾಲನ್ನು ಇದಕ್ಕೆ ಅಕ್ಕಿ ಹುಡಿಗೆ ಹಾಕ್ತೇವೆ. ಮತ್ತು ರುಚಿ ಸ್ವಲ್ಪ 2 ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ನಾದು ಬೇಕಾದಲ್ಲಿ ನೀರು ಸೇರಿಸ್ಬೋದು. ಸೊ ಈಗ ನೀರು ಬೇಕಾ ನಿಮಗೆ? ಕಲಸಿ ನೋಡಿಕೊಳ್ಬೇಕು, ಇಲ್ದಿದ್ರೆ ಜಾಸ್ತಿ ಆದರೆ ಸೊ ಜಾಸ್ತಿ ನೀರು ಕೂಡ ಜಾಸ್ತಿ ಆದರೆ ಒಡೆ ಕಟ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಸೊ ನೀವು ಹೇಳಿದ್ರಿ ಇದು ಶಿವಪೂಜೆಗೆ ಯೂಸ್ ಅಂದರೆ ಜಾಸ್ತಿ ಮಾಡ್ತೀರಿ ಅಂತ. ಸೊ ನಿಮ್ಮೂರಲ್ಲೆಲ್ಲ ಈ ಥರ ಅದು ಹಬ್ಬ ಬಂದರೆ ಮಾಡ್ಕೋತೀರಾ? ಹಬ್ಬ ಎಲ್ಲ ನಾವು ಬಂದರೆ ಮಾಡೋದಿಲ್ಲ, ಶಿವಪೂಜೆಗೆ. ಸೊ ಇದೊಂದು ಸ್ಪೆಷಲ್ ಡಿಶ್ ಅಂತ ಹೇಳ್ಬೋದಾ? ಹೌದು. ಶಿವನಿಗೆ ವಡೆ ಅಂದರೆ ಪ್ರೀತಿ ಜಾಸ್ತಿ. ಇನ್ನು ಕಲಸಿ ಆಯಿತು, ಎಣ್ಣೆ ಇಡ್ಬೋದಲ್ವಾ? ಸೊ ಡೀಪ್ ಫ್ರೈ ಮಾಡ್ಕೋತಿದ್ದೀರಾ ಎಣ್ಣೆಯಲ್ಲಿ? ಒಲೆ ಮೇಲೆ ಎಣ್ಣೆ ಇಡು. ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಕೋತೀವಿ. ಸೊ ಎಷ್ಟು ಎಣ್ಣೆ ಇದಕ್ಕೆ ಯೂಸ್ ಮಾಡ್ತಿದ್ದೀರಾ? ರೆಡಿ ಆಯಿತು. ಓಕೆ. ಸೊ ಇದನ್ನೀಗ ಏನು ಮಾಡ್ಕೋತಿದ್ದೀರಾ ನೆಕ್ಸ್ಟ್? ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಪ್ಲಾಸ್ಟಿಕ್ ಹಾಳೆಯಲ್ಲಿ. ಓಕೆ, ಸರಿ ಮೇಡಮ್. ಸೊ ಇಲ್ಲಿ ಲಟ್ಟಣಿಗೆ ಯೂಸ್ ಮಾಡಬೇಕು ಅಂತ ಇಲ್ಲ ಅಲ್ಲ? ಸೊ ಈ ಥರ ಈಸಿ ಅಂತ ಆಗುತ್ತೆ. ಇದು ಸುಲಭ ಆಗ್ತದೆ. ಹೊಂಬಣ್ಣ ಬರುವ ತನಕ. ಓಕೆ, ಬ್ರೌನ್ ಆಗಿರಬೇಕಾ? ಇದು ಕೆಂಪು ಬಣ್ಣ ಬರ್ತದೆ ವಡೆ. ಈಗ ವಡೆ ರೆಡಿ ಆಗಿದೆ. ಓಕೆ. ಸೊ ಇದನ್ನು ಸ್ನ್ಯಾಕ್ಸ್ ಆಗಿ ತಿನ್ಬೋದು ಅಥವಾ ಯಾವ್ದ್ರ ಜೊತೆ ತಿನ್ಬೋದು? ಇದನ್ನು ಹೀಗೆ ತಿನ್ನುವ ಪದ್ಧತಿ, ಎಣ್ಣೆಯಲ್ಲಿ ಕಾಯಿಸಿದ ಕಾರಣ. ಸೊ ಇದನ್ನು ಡಬ್ಬಲ್ ಹಾಕಿ ಇಟ್ಕೋಬಹುದಲ್ವಾ? ಜೊತೆಗೆ ಬೇರೆ ಯಾವುದು ಬೇಡ. ಸೊ ಸಂಜೆ ಹೊತ್ತಿಗೆ ಕಾಫಿಗೆ ತಿನ್ಬೋದು. ಸೊ ಇದು ನೋಡ್ತಾ ಇರುವಾಗ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಅಂತ ಕೂಡ ಆಗುತ್ತೆ ಅಲ್ವಾ? ಇದನ್ನು 1 ತಿಂಗಳೆಲ್ಲ ಇಡ್ಬೋದು. ಸೊ ಡಬ್ಬದಲ್ಲಿ ಹಾಕಿ ಇಟ್ರೆ ಸೊ ಯಾವಾಗ ಬೇಕಾದ್ರೂ ಕಾಯಿ ವಡೆ ರೆಡಿ. ಕಾಯಿ ಅಕ್ಕಿ ವಡೆ ರೆಡಿ ಆಗಿದೆ, ಬಿಸಿ ಆಗಿದೆ. ಕಾಯಿ ಅಕ್ಕಿ ವಡೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಬಿಸಿ ಆಗಿದೆ. ಸೊ ಇದು ಹೇಗೆ ಮಾಡೋದು ಅಂತ ಮತ್ತೊಮ್ಮೆ ನೋಡ್ಕೊಂಡು. ಅಕ್ಕಿ ವಡೆ ತಯಾರಿಸುವ ವಿಧಾನ: ಮೊದಲು ಅಕ್ಕಿ ಪುಡಿಗೆ ರುಬ್ಬಿದ ತೆಂಗಿನ ತುರಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ನಾದಿಕೊಳ್ಳಿ. ನಂತರ ಚಿಕ್ಕದಾಗಿ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಗರಿಗರಿಯಾದ ಅಕ್ಕಿ ವಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ತೆಂಗಿನಕಾಯಿ ಬರ್ಫಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬಿಸಿಯಾಗಿ ತೆಂಗಿನಕಾಯಿ ಬರ್ಫಿ ಅಂದರೆ ಕೋಕೋನಟ್ ಬರ್ಫಿ ರೆಡಿ ಆಗಿದೆ. ಸೊ ಇದು ಹೇಗೆ ಮಾಡ್ಕೊಳ್ಳೋ ಅಂತ ಮತ್ತೊಮ್ಮೆ ನೋಡ್ಕೊಂಡು. ಕೋಕೋನಟ್ ಬರ್ಫಿ ತಯಾರಿಸೋ ವಿಧಾನ: ಮೊದಲು 2 ಕಪ್ ಸಕ್ಕರೆಗೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದೆಳೆ ಪಾಕ ತಯಾರಿಸಿಕೊಳ್ಳಿ. ನಂತರ 2 ಚಮಚ ಕಡಲೆ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಹಾಕಿ ಕಲಸಿ ಪಾಕಕ್ಕೆ ಸೇರಿಸಿ. ಆನಂತರ 1 ಕಪ್ ಹುರಿದು ಪುಡಿ ಮಾಡಿದ ತೆಂಗಿನ ಪುಡಿ, ಸ್ವಲ್ಪ ತುಪ್ಪ, ಏಲಕ್ಕಿ ಪುಡಿ ಹಾಕಿ ಒಂದು ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ಸವಿಯಾದ ಕೋಕೋನಟ್ ಬರ್ಫಿ ಸವಿಯಲು ಬಲು ರುಚಿ. ಮೇಡಮ್ ಟೇಸ್ಟ್ ಮಾಡೋಣವಾ? ನೀವು ಮಾಡಿಕೊಟ್ರಲ್ಲ, ಸೊ ಫಸ್ಟ್ ನೀವೇ ಟೇಸ್ಟ್ ಮಾಡಬೇಕು. ತಗೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ. ಅದು ಹಾಲು ಹಾಕಿದ್ರಿಂದ
ಸೊ ಟೇಸ್ಟ್ ಹಾಲಿದ್ದು ಕೂಡ ಇದೆ. ಸೊ ಸ್ವೀಟ್ನೆಸ್ ಕೂಡ ತುಂಬ ಚೆನ್ನಾಗಿದೆ. ಮೇಡಮ್ ಟೇಸ್ಟ್ ನೋಡೋಣ. ಕಾಯಿ ಒಡೆ ಮಾಡಿಕೊಟ್ಟಿದ್ರು. ಸೊ ಇನ್ನು ಇದು ಬಿಸಿ ಆಗಿದ್ದೆ, ಬಿಸಿ ಆಗಿರುವಾಗ ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ. ಟೇಸ್ಟ್ ಮಾಡಿ. ಜೀರಾದಿಂದ ಒಳ್ಳೆ ಫ್ಲೇವರ್ ಇದೆ. ಸೊ ಜೀರಾ ಹಾಕೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಕೊಡ್ತದಂತೆ. ತುಂಬ ಚೆನ್ನಾಗಿದೆ. ಸೊ ಇದನ್ನು ಎಷ್ಟು ದಿವಸಕ್ಕೂ ಕೂಡ ಸ್ಟೋರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಚಳಿಗಂತೂ ಡಬ್ಬಲ್ ಹಾಕಿಟ್ರೆ ಯಾವತ್ತು ಬೇಕಾದರೂ ತಿನ್ಬೋದು. ಸೊ ಸ್ನ್ಯಾಕ್ಸ್ಗಾಗಲಿ ಅಥವಾ ಮಾರ್ನಿಂಗ್ ಟೀ ಕಾಫಿಗಾಗಿ ತಿನ್ಬೋದಲ್ವಾ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ನೀವು ಕಾರ್ಯಕ್ರಮಕ್ಕೆ ಬಂದು 2 ಅಡುಗೆ ಮಾಡಿಕೊಟ್ರಿ. ಸೊ ಈಸಿ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಕ್ವಿಕ್ ಕೂಡ ಯಾರಾದರೂ ಬಂದರು ಅರ್ಜೆಂಟಾಗಿ ಮಾಡಿಕೊಡ್ಬೇಕಾದ್ರೆ ಇಂಥ ಡಿಶ್ ಮಾಡ್ಕೋಬೋದು. ಸ್ವೀಟ್ ಆಗಿರಲಿ ಅಥವಾ ಈ ಥರ ಸ್ಟೋರ್ ಮಾಡುವಂಥ ಅಡುಗೆ ಕೂಡ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವ್ರ ಕಡೆಯಿಂದ ನನಗೊಂದು ಕಿರುಕಾಣಿಕೆ. ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಕಡೆಯಿಂದ ಒಂದು ಕುಚ್ಚಿಲಕ್ಕಿ. ಇವತ್ತು ಪುಷ್ಪ ಅವ್ರು 2 ಡಿಶ್ ಮಾಡೋದಕ್ಕೆ ಹೇಳ್ಕೊಟ್ರು. ಸೊ 2 ಕೂಡ ಈಸಿ ಆ್ಯಂಡ್ ಕ್ವಿಕ್ ಅಂತ ಹೇಳ್ಬೋದು. ನಾನಂತೂ ಕಲ್ತ್ಕೊಂಡಿದ್ದೀನಿ. ಸೊ ನೀವು ಕಲ್ತಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಭೇಟಿ ಇನ್ನು ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.